ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣ ಕಾಮಗಾರಿ ಮುಗಿದು 2 ವರ್ಷ ಕಳೆದರೂ ಕೂಡ ತುಮಕೂರಿನಲ್ಲಿ ಒಂದು ವಿದ್ಯಾರ್ಥಿ ನಿಲಯ ಉದ್ಘಾಟನಾ ಭಾಗ್ಯ ಕಂಡಿಲ್ಲ. ಹೊಸ ವಿದ್ಯಾರ್ಥಿ ನಿಲಯದ ನಿರೀಕ್ಷೆಯಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ ತಣ್ಣೀರು ಎರಚಿದಂತೆ ಆಗಿದೆ. ತುಮಕೂರು ತಾಲೂಕಿನ ಬೆಳಗುಂಬ ಗ್ರಾಮದ ಸಿದ್ದರಾಮೇಶ್ವರ ಬಡಾವಣೆಯಲ್ಲಿ ನಿರ್ಮಾಣಗೊಂಡ ಬಹುಕೋಟಿ ವೆಚ್ಚದ ಸುಸಜ್ಜಿತ ವಿದ್ಯಾರ್ಥಿ ನಿಲಯ ಇದು. ಈ ಕಟ್ಟಡ ಕಟ್ಟಿ 2 ವರ್ಷಗಳೇ ಕಳೆದು ಹೋಗಿದೆ. ಆದರೆ ಯಾವ ಉದ್ದೇಶಕ್ಕೆ ಕಟ್ಟಲಾಗಿತ್ತೋ ಆ ಉದ್ದೇಶ ಈಡೇರದೆ ಇರುವುದು ಭ್ರಷ್ಟ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಂತೆ ಗೋಚರಿಸ್ತಾ ಇದೆ. ಅಂದುಕೊಂಡಂತೆ ಆಗಿದ್ರೆ ವಿದ್ಯಾರ್ಥಿಗಳು ಬದುಕು ಕಟ್ಟಿಕೊಳ್ಳುವ ಉತ್ತಮ ನೆಲೆ ಇದಾಗ್ತಿತ್ತು. ಆದರೆ ಪಾಳು ಬೀಳುವ ಸ್ಥಿತಿಗೆ ಇದು ತಲುಪಿದೆ. ಕಟ್ಟಡದ ಸುತ್ತ ಪೊದೆಯಂತೆ ಬೆಳೆದಿರುವ ಗಿಡಗಂಟೆಗಳು ಕಟ್ಟಡವನ್ನೇ ನುಂಗಿ ಹಾಕುವಂತೆ ಬೆಳೀತಾ ಇದೆ. ಕಟ್ಟಡದ ಉದ್ಘಾಟನೆಯ ಮಾತಿರಲಿ, ಹಾಳೆತರಕ್ಕೆ ಬೆಳೆದು ನಿಂತಹ ಪೊದೆಗಳನ್ನ ತೆಗೆದು ಸ್ವಚ್ಛಗೊಳಿಸುವ ಗೋಜಿಗೂ ಯಾರೂ ಹೋಗಿಲ್ಲ. ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಕಟ್ಟಡ ಕಟ್ಟಿಸುವಾಗ ಇರುವಂತಹ ಕಾಳಜಿ ಲೋಕಾರ್ಪಣೆಗೊಳಿಸಿ ಸಾರ್ವಜನಿಕ ಉಪಯೋಗಕ್ಕೆ ತರುವ ಆಸಕ್ತಿ ಯಾಕಿಲ್ಲ? ಇವರಿಗೆ ಕಟ್ಟಡ ಕಟ್ಟಿಸುವಾಗ ಲಂಚ ಸಿಗ್ತದೆ, ಕಾಮಗಾರಿ ಪೂರ್ಣಗೊಂಡ ಮೇಲೆ ಇನ್ನೇನು ಸಿಗುತ್ತದೆ? ಅದಕ್ಕೆ ಇವರಿಗೆಲ್ಲ ತಾಸ್ತಾರ ಮನೋಭಾವ ಎಂಬುದು ಸ್ಥಳೀಯರ ಆಕ್ರೋಶ. ನಮಸ್ಕಾರ, ನನ್ನ ಹೆಸರು ಬಸವಾಚಾರ ಅಂತ. ನಾನು ಇಲ್ಲಿ ಬೆಳಗುಂಬ ಸಿದ್ದರಾಮೇಗೌಡ ಲೇಔಟ್ ಅಲ್ಲಿ ವಾಸ ಮಾಡ್ತಿದ್ದೀನಿ. ಇಲ್ಲಿ 1 ಕೋಟಿ ವೆಚ್ಚದಲ್ಲಿ ಯೂನಿವರ್ಸಿಟಿ ಕಾಲೇಜ್ಗೆ ಪುರುಷ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಿದ್ದು. ಯಾವುದೇ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಮಾಡಿದ್ದಾರೆ. ಆದರೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಏನು ಕಾರಣ ಅಂತ ಗೊತ್ತಿಲ್ಲ. ಆದರೆ ದಯಮಾಡಿ ಯಾರು ಇದಕ್ಕೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂಥವರು ಸಂಬಂಧಪಟ್ಟಂತ ಅಧಿಕಾರಿಗಳಾಗಲಿ ಅಥವಾ ರಾಜಕೀಯ ವ್ಯಕ್ತಿಗಳಾಗಲಿ ಅದನ್ನ ಉದ್ಘಾಟನೆ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಬೇಕು ಅಂತ ಕೇಳ್ತಾರೆ. ಜೊತೆಗೆ ಇಲ್ಲಿ ಹಾಸ್ಟೆಲ್ಗೆ ಬರ್ತಕ್ಕಂಥ ರಸ್ತೆ ನೋಡಿ, ರಸ್ತೆ ಇಲ್ಲಿದೆ. ರಸ್ತೆಗೆ ಬರಲಿಕ್ಕೆ 2 ಕಡೆ ಗಿಡಗಳು ಬೆಳೆದು ಯಾರು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅದೇ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೇ ಆಗಲಿ ದಯಮಾಡಿ ಇದೊಂದು ಮಾಡಿ ಉದ್ಘಾಟನೆ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಬೇಕು. ನಮಸ್ಕಾರ. ಇನ್ನು ಕಟ್ಟಡ ನಿರ್ಮಾಣಗೊಂಡು ಉಪಯೋಗಿಸಿಕೊಳ್ಳದ ಅಧಿಕಾರಿಗಳ ನಿರ್ಲಕ್ಷ್ಯ ಮನಸ್ಥಿತಿಯಿಂದ ಮದ್ಯ ವ್ಯಸನಿಗಳು ಮತ್ತು ಅನೈತಿಕ ಚಟುವಟಿಕೆಗಳ ತಾಣ ಇದಾಗ್ತಿದೆ. ಈ ಮಧ್ಯೆ ಹುಲ್ಲುಸಾಗಿ ಬೆಳೆದಿರುವ ಪೊದೆಗಳು ವಿಷ ಜಂತುಗಳ ಆವಾಸ ಸ್ಥಾನವಾಗಿದೆ. ಇನ್ನೊಂದು ಕಡೆ ಉಪಯೋಗವಿಲ್ಲದ ಕಟ್ಟಡ ಶಿಥಿಲ ಅವಸ್ಥೆಗೆ ತಲುಪ್ತಾ ಇದೆ. ಇನ್ನಷ್ಟು ವರ್ಷ ಬೇಟರೆ ಕಟ್ಟಡ ಶಿಥಿಲಗೊಂಡು ಅದರ ರಿಪೇರಿಗೆ ಇನ್ನಷ್ಟು ಸಾರ್ವಜನಿಕರ ಹಣ ಖರ್ಚಾಗುತ್ತೆ. ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ಶೀಘ್ರ ಉದ್ಘಾಟನೆ ಕಡೆ ಗಮನ ವಹಿಸಿ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗಾಗಿ ಎಸ್ಇಪಿ ಟಿಎಸ್ಪಿ ಹಣ ಬಳಕೆ ಮಾಡಿಕೊಂಡು ಈ ಕಟ್ಟಡವನ್ನ ಕಟ್ಟಲಾಗಿದೆ. ಜನರ ತೆರಿಗೆ ಹಣ ಪೋಲು ಆಗ್ತಿದೆ. ಸ್ವಂತ ಕಟ್ಟಡ ಇದ್ರೂ ಬಾಡಿಗೆ ಕಟ್ಟಡದಲ್ಲೇ ವಿದ್ಯಾರ್ಥಿ ನಿಲಯ ನಡೆಸ್ತಾ ಇರುವ ಅಧಿಕಾರಿಗಳು ಒಂದು ಕಡೆ ಕಟ್ಟಡದ ಹಣವು ವೇಸ್ಟ್ ಮಾಡಿ ಬಾಡಿಗೆ ಹಣವನ್ನ ಪೋಲು ಮಾಡುತ್ತಿದ್ದಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ಬಾಡಿಗೆ ಕಟ್ಟಡದಲ್ಲಿ ಅಧಿಕಾರಿಗಳಿಗೆ ಕಮಿಷನ್ ಸಿಗ್ತದೆ ಅಂತ ಕೂಡ ಸ್ಥಳೀಯರು ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಇಂಬು ನೀಡುವಂತೆ ಇದೆ ಇಲಾಖಾಧಿಕಾರಿಗಳು ನಡೆದುಕೊಳ್ಳುವ ರೀತಿ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತನ್ನ ಎಥಿಕ್ಸ್ ಮರೆತ ಪರಿಣಾಮ ಸಾರ್ವಜನಿಕರ ಹಣ ಈ ರೀತಿ ಪೋಲಾಗ್ತಿರೋದಕ್ಕೆ ಪ್ರಮುಖ ಕಾರಣ. ಇನ್ನಾದರೂ ಅಧಿಕಾರಿಗಳು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹಾಗೂ ಜನಪ್ರತಿನಿಧಿಗಳು ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಅರಿತು ಕೆಲಸ ಮಾಡಬೇಕಾಗಿದೆ.